11 ಗ್ರಾಮಗಳ ಜನತೆಯ ಕುಡಿಯುವ ನೀರಿನಲ್ಲಿ ಸೇರುತ್ತಿರುವ ಮಲಮೂತ್ರದ ಗಲೀಜು ನೀರು ಸಂಸ್ಕರಣಾ ಘಟಕದಲ್ಲಿ ಬಳಕೆಯಾಗದೆ ಉಳಿದಿರುವ ಯಂತ್ರೋಪಕರಣಗಳು ಅನಾರೋಗ್ಯ ಭೀತಿಯಲ್ಲಿ ಗ್ರಾಮಸ್ಥರು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪಾಲಿಕೆಯ ನಿರ್ಲಕ್ಷ್ಯ, ಕೋಟಿ ರೂಪಾಯಿ ಅನುದಾನ ವ್ಯರ್ಥ. ಎಡವಟ್ಟು ಕಂಪನಿಗೆ ಮತ್ತೆ ಟೆಂಡರ್ ನೀಡಿದ್ರ ಅಧಿಕಾರಿಗಳು. ಗುತ್ತಿಗೆದಾರನ ಹಣದಾಸೆಗೆ ಮಲನೀರು ಕುಡಿಯುವಂತಾದ ಗ್ರಾಮಸ್ಥರು. ಜನರು ಶುದ್ಧ ಕುಡಿಯುವ ನೀರು ಸೇವಿಸಬೇಕು ಎನ್ನುವ ಉದ್ದೇಶದಿಂದ ಅನುಷ್ಠಾನಗೊಳಿಸಿದ ಯೋಜನೆ ಇದೀಗ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ಗುತ್ತಿಗೆದಾರನ ಹಣದಾಸೆಯ ಕಾರಣಕ್ಕೆ 11 ಗ್ರಾಮದ ಜನರು ಕುಡಿಯುವ ನೀರಿಗೆ ಮಲಮೂತ್ರದ ಗಲೀಜು ನೀರು ಸೇರುತ್ತಿದ್ದು, ಗ್ರಾಮಸ್ಥರು ಇದೀಗ ವ್ಯವಸ್ಥೆಯ ವಿರುದ್ಧ ಸಿಡಿದಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಡ್ರೈನೇಜ್ ಸಂಸ್ಕರಣಾ ಘಟಕವನ್ನ ಕುಡ್ಸೆಪ್ ಯೋಜನೆಯಲ್ಲಿ ನಗರದ ಹೊರವಲಯದ ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಜಲ್ ಪಾದೆ ಎಂಬಲ್ಲಿ ನಿರ್ಮಿಸಲಾಗಿತ್ತು. ಇದಾದ ಬಳಿಕ ಈ ಭಾಗದಲ್ಲಿ ಯೋಜನೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ ಅಂತ ಹೋರಾಟಗಳು ಕೂಡ ನಡೆದಿತ್ತು. ಆದರೆ ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ಪರಿಹಾರ ಎಂಬಂತೆ ಕೋಟಿ ರು ವೆಚ್ಚದಲ್ಲಿ ಸಂಸ್ಕರಣಾ ಘಟಕಕ್ಕೆ ಯಂತ್ರೋಪಕರಣಗಳನ್ನ ಕೂಡ ನೀಡಿತ್ತು. ಆದ್ರೆ ಇಲ್ಲಿನ ಜನರ ಸಮಸ್ಯೆ ಮಾತ್ರ ಮುಗಿದಿಲ್ಲ. ಅಷ್ಟೇ ಅಲ್ಲ, ಸ್ಥಳಕ್ಕೆ ಭೇಟಿ ನೀಡಿದ ಮೇಯರ್ ಮನೋಜ್ ಕುಮಾರ್ ಕೋಟಿ ಬೆಲೆ ಬಾಳುವ ಯಂತ್ರೋಪಕರಣಗಳು ಬಳಕೆಯಾಗದೆ ಮೂಲೆ ಸೇರಿರುವುದನ್ನ ಕಂಡು ಶಾಕ್ ಆಗಿದ್ದಾರೆ. ವ್ಯಾಪ್ತಿಗಿಂತ ಹೊರಗಿರುವ ಈ ಒಂದು ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಪಚ್ಚನಾಡಿ ಏನು STP ಇದೆ, ಇಲ್ಲಿ ಒಂದು ಕಳೆದ ಹಲವಾರು ತಿಂಗಳಿಂದ ನಡೆದಂಥ ಅವ್ಯವಸ್ಥೆಯ ಬಗ್ಗೆ ನಾವು ನಿನ್ನೆ ಈ ಪರಿಸರದ ನಿವಾಸಿಗಳಿಂದ ಬಂದಂಥ ದೂರುಗಳ ಮುಖೇನ ನಮ್ಮ ಪಚ್ಚನಾಡಿ ವಾರ್ಡ್ನ ಕಾರ್ಪೊರೇಟರ್ ಆದಂಥ ಸಂಗೀತ ನಾಯಕರವರು ಕೂಡ ಈ ಬಗ್ಗೆ ತಮ್ಮ ಗಮನ ಸೆಳೆದಾಗ ನಾನು ಇಲ್ಲಿ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ಅವ್ಯವಸ್ಥೆಗಳು ನನ್ನ ಗಮನಕ್ಕೆ ಕೂಡ ಬಂದಿದೆ. ಈ ಏನು ನೀರನ್ನು ಟ್ರೀಟ್ ಮಾಡದೆ ಅನ್ಟ್ರೀಟ್ ವಾಟರನ್ನು ಡೈರೆಕ್ಟಾಗಿ ಚರಂಡಿಗೆ, ರಾಜಕಾಲುವೆಗೆ ಹರಿಯುವಂತೆ ಈ ಒಂದು ಅವ್ಯವಸ್ಥೆಗೆ ಇಲ್ಲಿ ಕೂಡ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿ ಇಲ್ಲಿ ಏನು ನಮ್ಮ TTPಗೆ ಇಲ್ಲಿಂದ ಟ್ರೀಟೆಡ್ ವಾಟರ್ ನನ್ನ ಪಿಲಿಕುಲಾಗಿ ಏನು ಕೊಡ್ತಿದ್ದೇವೆ, ಇಲ್ಲಿಂದ ಆ TTPಗೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುವಂಥ ಪಿಲಿಕುಲಾಗಿ ಅದು ಕೂಡ ಸಾಧಾರಣ ಒಂದು 6 ತಿಂಗಳಿಂದ ನಿಂತು ಹೋಗಿದೆ. ಈ ಸಂದರ್ಭದಲ್ಲಿ ಟೆಕ್ನಿಷಿಯನ್ ಅವರು ಮತ್ತು ನಮ್ಮ ಇಂಜಿನಿಯರ್ಸ್ ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಏನೋ ಮಿಷಿನ್ ಏನು ಹಾಳಾಗಿದೆ ಅಂತ, ಇನ್ನು ಅದಕ್ಕೆ ಈ ಮಿಷಿನ್ ರಿಪ್ಲೇಸ್ ಮಾಡಬೇಕಂತ ಅವರು ಕೂಡ ಹೇಳಿದ್ದಾರೆ. ಮತ್ತು ನಾವೀಗ ವೆಟ್ವೆಲ್ನ ಒಳಗಡೆ ಹಾಗೂ STPನ ಒಳಗಡೆ ಇಲ್ಲಿ ಎಲ್ಲ ಕಡೆ ಗಮನವಿಟ್ಟು ನೋಡುವಾಗ ಕೆಲ ಕಡೆ ಅವ್ಯವಸ್ಥೆ ಕಂಡು ಬಂತು. ಏನು ಈ DG ಕೂಡ ವರ್ಕ್ ಆಗ್ತಾಯಿಲ್ಲ, ಅಂದರೆ ಕರೆಂಟ್ ಇರೋದ ಸಂದರ್ಭದಲ್ಲಿ ನಾವು DGಯನ್ನು ಕೂಡ ಇಲ್ಲಿ ಉಪಯೋಗ ಕೊಟ್ಟಿದ್ದೇವೆ. ಅದು ಕೂಡ ಸಾಧಾರಣ 1 ವರ್ಷದಿಂದ ವರ್ಕ್ ಆಗ್ತಾಯಿಲ್ಲ. ಅದರ ಆ ವ್ಯವಸ್ಥೆ ಕೂಡ ನಾವು ಇನ್ನಷ್ಟು ಈಗ ತನಿಖೆ ನಡೆಸಿ ಮುಂದಿನ ದಿನಗಳಲ್ಲಿ ಅದು ಕೂಡ ಅದರ ಬಗ್ಗೆ ಕೂಡ ನಾವು ಕ್ರಮ ವಹಿಸ್ತೇವೆ. ಅದೇ ರೀತಿ ಇದರ ಏನು ಕಾಂಟ್ರಾಕ್ಟರ್ ಇದೆ ನಜೀರ್ ಎಂಬವ, ಅವರು ಕೂಡ ಈ ಪಚ್ಚನಾಡಿ ಇರ್ಬೋದು, ಪೊಂಗೂರು ಮಠ ಇರ್ಬೋದು, ಇನ್ನೊಂದು ನಮ್ಮ ಸುರತ್ಕಲ್ ಅಲ್ಲ ಇನ್ನೊಂದು ಬಜಾಲ್ 3 ವೆಟ್ವಲಿಗೆ ಅವರು ಗುತ್ತಿಗೆ ವಹಿಸ್ಕೊಂಡಿದ್ದಾರೆ. ಅವರ ಏನು ಈ ಗುತ್ತಿಗೆ ಸಮಯದಲ್ಲಿ ಈ ಅವ್ಯವಸ್ಥೆ ಎಲ್ಲೆಲ್ಲಿ ನಡೆದಿದೆ, ಇದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕೂಡ ನಾವು ತನಿಖೆ ಮಾಡಿ ಅಂಥ ಗುತ್ತಿಗೆದಾರರು ನಾವು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಈ ಒಂದು ಈಗ ಏನು ಗುತ್ತಿಗೆ ವಹಿಸಿದರೆ ಅದನ್ನು ಕೂಡ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ವಹಿಸ್ತೇವೆ ಮಾತನ್ನು ಕೂಡ ನಾವು ಹೇಳ್ತೇವೆ. ವಿಪರ್ಯಾಸ ಅಂದ್ರೆ ಸಂಸ್ಕರಣಾ ಘಟಕದ ಗುತ್ತಿಗೆ ಪಡೆದ ನಜೀರ್ ಮಾಲಕತ್ವದ ಶಾನ್ ಎಂಟರ್ಪ್ರೈಸಸ್ ಕಂಪನಿಯ ಮೇಲೆ ಈಗಾಗಲೇ ಬಜಾಲ್, ಸುರತ್ಕಲ್ ಭಾಗದ ಸಂಸ್ಕರಣಾ ಘಟಕದ ನಿರ್ವಹಣೆಯ ಬಗ್ಗೆ ಅನೇಕ ದೂರುಗಳಿದ್ರೂ ಕೂಡ ಮರಳಿ ಅದೇ ಕಂಪನಿಗೆ ಈ ಭಾಗದ ಸಂಸ್ಕರಣಾ ಘಟಕದ ಟೆಂಡರ್ ಆಗುವಂತೆ ಮಾಡಲಾಗಿದೆ. ಇದರಲ್ಲಿ ಅಧಿಕಾರಿಗಳ ಪಾತ್ರವೋ ಅಥವಾ ರಾಜಕಾರಣಿಗಳ ಪಾತ್ರವೋ ಎಂಬುದು ಜನರ ಮುಂದಿರುವ ಪ್ರಶ್ನೆ. ಆದ್ರೆ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯೆ ಈ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಪಚ್ಚನಾಡಿ STPಗೆ ಸಂಬಂಧಪಟ್ಟಂತೆ 2 ವೆಟ್ವೆಲ್, ಒಂದು STP, ಒಂದು TTP ಇದೆ. ಇಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿಂದ ಒಂದು ನೀರು ರಾಜಕಾಲುವೆ ಮುಖಾಂತರ ಬಹುಗ್ರಾಮ ಕುಡಿಯುವ ಯೋಜನೆಯ ಇದಕ್ಕೆ ಸೇರ್ತಾ ಇತ್ತು. ಈ ವಿಚಾರವನ್ನು 5 ವರ್ಷದಿಂದ ಇಲ್ಲಿನ ಸ್ಥಳೀಯರು, ಮೂಡುಶೆಡ್ಡೆ ಗ್ರಾಮದ ಎಲ್ಲ ಸ್ಥಳೀಯರು ಗಮನಕ್ಕೆ ತಂದಾಗ ಭಾಳಷ್ಟು ಏನು ಅಪ್ಗ್ರೇಡೇಷನ್ ಬೇಕಿತ್ತು. ಆ ಬೇಕಿರುವಂಥ ವ್ಯವಸ್ಥೆಯನ್ನು ನಾವು ಹಂತವಾಗಿ ಮಾಡಿಕೊಂಡು ಕೊಟ್ಟಿದ್ದೇವೆ. ಶಾಸಕರ ಮುಖಾಂತರ, ನಮ್ಮ ಈ ಹಿಂದಿನ ಮೇಯರ್ಗಳ ಮುಖಾಂತರ, ಪ್ರಸ್ತುತ ಇರುವಂಥ ಮೇಯರ್ ಮುಖಾಂತರ.
ಕರೆಂಟ್ ಹೋದಾಗ ಶಟ್ ಡೌನ್ ಆದಂತಹ ಸಂದರ್ಭದಲ್ಲಿ ಟ್ರೀಟ್ ಆಗದೆ ಹೋಗ್ತದೆ, ನೀರು ರಾಜಕಾಲುವೆಗೆ ಹರಿತದೆ ಅಂತ ಬೇಕಿರುವ ಅದಕ್ಕೆ DGಯ ವ್ಯವಸ್ಥೆ ಸುಮಾರು 75-80 ಲಕ್ಷ ರೂಪಾಯಿ ಮೊತ್ತದಲ್ಲಿ ಇದ್ವಿ. ಮತ್ತು ಕೋಡ್ ಆಫ್ ಕಂಡಕ್ಟ್ ಅದು ಇದೆಲ್ಲ ಎಲೆಕ್ಷನ್ಸ್ ಎಲ್ಲ ಬಂತು. ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಹೊಸತಾಗಿ ಏನು ಗುತ್ತಿಗೆ ವಹಿಸ್ಕೊಂಡಿದ್ದಾನೆ ಶಾನ್ ಎಂಟರ್ಪ್ರೈಸಸ್ ಎನ್ನುವಂಥ ನಜೀರ್ನ ಮಾಲಕತ್ವದ ಶಾನ್ ಎಂಟರ್ಪ್ರೈಸಸ್ ಗುತ್ತಿಗೆ, ಅವರ ಬಗ್ಗೆ ಈ ಹಿಂದೆ ಕೂಡ ಸುರತ್ಕಲ್ ವೆಟ್ವೆಲ್ಲಲ್ಲಿ ಸುರತ್ಕಲ್ STP ವೆಟ್ವೆಲ್ಲಲ್ಲಿ ಬಜಾಲ್ STP ವೆಟ್ವೆಲ್ಗಳಲ್ಲಿ ಕೂಡ ನಾವು ದೂರುಗಳನ್ನು ಕೇಳಿಸ ಬಂದಿದೆ. ಆ ಸಂದರ್ಭದಲ್ಲಿ ಅವರಿಗೆ ಟೆಂಡರ್ ಹೋಗಬಾರದು ಅಂತ ನಾನು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಹಾಗೆ ಅದಕ್ಕೆ 2 ಸಾರಿ ಟೆಂಡರ್ ಕ್ಯಾನ್ಸಲ್ ಮಾಡುವಂಥದ್ದು ಆಗಿತ್ತು. 3ನೇ ಬಾರಿ ಕೂಡ ಅವರೇ ತುಂಬ ಬಿಲೋ ಹಾಕಿ ಟೆಂಡರನ್ನು ತೆಗೆದಿದ್ದಾರೆ. ಆದರೆ ಮಾನದಂಡದ ಪ್ರಕಾರ ಅವರದೆಲ್ಲವೂ ಸರಿ ಇದ್ದ ಕಾರಣ ಅವರಿಗೆ ನೀಡಬೇಕಾಯಿತು. ಆದರೆ ಈ ಒಂದು 5-6 ತಿಂಗಳಲ್ಲಿ ಏನು ಅವರಿಗೆ ಟೆಂಡರ್ ಆಯಿತಾ, ಆಗ ಈ ಸಂದರ್ಭದಲ್ಲಿ ತುಂಬ ಅನ್ಟ್ರೀಟೆಡ್ ವಾಟರ್ ರಾಜಕಾಲುವೆಗೆ ಹರಿಯುವಂಥದ್ದು ಆಗ್ತಾ ಇದೆ. ಇದೀಗ ನಿನ್ನೆ ಇಲ್ಲಿನ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡಲೇ ಮೇಯರ್ ಅವ್ರಿಗೆ ಗಮನಕ್ಕೆ ತಂದು ಒಟ್ಟಿನಲ್ಲಿ ಜನರು ಕಟ್ಟಿದ ತೆರಿಗೆ ದುಡ್ಡು ಈ ರೀತಿ ಪೋಲಾಗುತ್ತಿರುವುದು ಒಂದೆಡೆಯಾದ್ರೆ, ಅವೈಜ್ಞಾನಿಕವಾಗಿ ಮಲನೀರು ಬಹುಗ್ರಾಮದ ಕುಡಿಯುವ ನೀರಿಗೆ ಸೇರ್ತಾ ಇದ್ದು ಗ್ರಾಮದ ಜನರು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುವಂತಾಗಿದೆ. ಅಹಮದ್ ಬಾವ್ ವಾಮಂಜೂರು, ದೈಜ್ ವರ್ಲ್ಡ್ 24/7.